ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲನ್ನು ಸ್ವಾಗತಿಸ್ತಾ ನಮ್ಮ ಜೊತೆಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥ ಸಂತೋಷ್ ಶೆಟ್ಟಿ ಅಸಗೋಲಿರವರು, ಕಾರ್ಯದರ್ಶಿಯಾದಂಥ ರೆಹಮಾನ್ ರವರು, ಉಳ್ಳಾಲ ಕ್ಷೇತ್ರದ ಇಂಟಕ್ ಅಧ್ಯಕ್ಷರಾಗಿರುವಂಥ ಹರೀಶ್ ರಾವ್ ಅವರು, ನಮ್ಮ ಕಾರ್ಪೊರೇಟ್ ಮತ್ತು ಬ್ಲಾಕ್ ಉಸ್ತುವಾರಿ ವಹಿಸಿದಂಥ ಲತೀಫ್ ರವರು, ವಿಶ್ವನಾಥ್ ಪೂಜಾರಿ ಅವರು ಉಪಸ್ಥಿತರಿದ್ದಾರೆ. ಮುಂಬರುವ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ 19 ಗ್ರಾಮ ಪಂಚಾಯತಿಯಲ್ಲಿ 19 ಕೂಡ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ಲುತ್ತಾರೆಂಬ ವಿಶ್ವಾಸ ನಮಗೆ ಇದೆ. ಕ್ಷೇತ್ರದಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು, ನಗರದಲ್ಲಿರುವಂಥ ಯಾವುದೆಲ್ಲ ವ್ಯವಸ್ಥೆ ಇದೆಯಾ, ನಗರದಲ್ಲಿರುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ನಮ್ಮ ಗ್ರಾಮೀಣ ಮಟ್ಟದ ಪ್ರದೇಶಕ್ಕೆ ಇವತ್ತು ತಂದು ಅದನ್ನು ಅಭಿವೃದ್ಧಿಪಡಿಸಿದ್ದೇವೆ. ಯಾಕೆಂತ ಹೇಳಿದರೆ, ಗ್ರಾಮ ಮಟ್ಟದಲ್ಲಿರುವಂಥ ಜನಸಾಮಾನ್ಯ ಯಾರು ಕೂಡ ನಗರ ಪ್ರದೇಶಕ್ಕೆ ವಲಸೆ ಹೋಗಬಾರ್ದಂತ ಹೇಳಿಕೊಂಡು, ಅದು ಬಹುಶಃ ಕ್ಷೇತ್ರದ ಅತ್ಯಂತ ಆ ಕುಗ್ರಾಮ ಅತ್ಯಂತ ಕಡೆ ಗ್ರಾಮದಲ್ಲಿ ಕೂಡ ಕೊನೆಯ ಗ್ರಾಮದಲ್ಲಿ ಕೂಡ ಉತ್ತಮವಾದ ಒಂದು ರಸ್ತೆ ವ್ಯವಸ್ಥೆ, ಬೇಕಾಗುವಂತಹ ಕುಡಿಯೋ ನೀರು ಹಾಗೂ ಶಾಶ್ವತವಾಗಿ ಯೋಜನೆಗೆ ಅನುದಾನ ಮಂಜೂರಾಗಿ ಕೆಲಸ ಪ್ರಾರಂಭವಾಗಿರುವುದು, ಸಾರಿಗೆ ವ್ಯವಸ್ಥೆ, ಇನ್ನಿತರ ಮೂಲಭೂತ ಸೌಕರ್ಯದಲ್ಲಿ ಈಗಾಗಲೇ ಉಳ್ಳಾಲ ಕ್ಷೇತ್ರದ ಗ್ರಾಮ ಮಟ್ಟ ಇವತ್ತು ನಗರ ಮಟ್ಟದ ಸವಲತ್ತನ್ನು ಬಹುತೇಕ ಇವತ್ತು ಪಡ್ಕೊಂಡಿದೆ. ಗ್ರಾಮೀಣ ಮಟ್ಟದ ಪ್ರದೇಶಗಳು ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ಪ್ರದೇಶವಾಗಿ ಇವತ್ತು ರೂಪುಗೊಳ್ಳಲು ಉಳ್ಳಾಲವನ್ನು ಇವತ್ತು ತಾಲೂಕನ್ನೇ ಮಾರ್ಪಾಡು ಮಾಡಲಾಗಿದೆ. ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಸೋದರತೆ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಪರಸ್ಪರ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ಜನಸಾಮಾನ್ಯರ ಕಣ್ಣೀರನ್ನು ಒರೆಸುವಂಥ ಕೆಲಸಕ್ಕೆ ಪರಸ್ಪರ ಸಹಕಾರ ಕೊಡುವ ವಾತಾವರಣ ನಿರ್ಮಾಣ ಮಾಡುವುದೇ ಕಾಂಗ್ರೆಸ್ನ ಮುಖ್ಯ ಉದ್ದೇಶ. ಇದಕ್ಕೆ ಎಲ್ಲ ನಮ್ಮ ನಾಗರಿಕರು ಸಂಪೂರ್ಣವಾದ ಸಹಕಾರ ಇವತ್ತು ಕೊಟ್ಟಿರುತ್ತಾರೆ. BJP ತಮ್ಮ ಆಡಳಿತದ ಅವಧಿಯಲ್ಲಿ ಜನಸಾಮಾನ್ಯರಿಗೆ ಮತ್ತು ಗ್ರಾಮೀಣ ಮಟ್ಟದಲ್ಲಿ ಜೀವಿಸುವಂತಹ ಜನಸಾಮಾನ್ಯರಿಗೆ ನೆಮ್ಮದಿಯ ಜೀವನ ಸಾಗಿಸಲು ಒಂದೇ ಒಂದು ಕಾರ್ಯಕ್ರಮ ಕೂಡ ಮಾಡಲಿಲ್ಲ. ಹಿಂದೆ ಕಾಂಗ್ರೆಸ್ ಕೊಟ್ಟಂಥ ಕಾರ್ಯಕ್ರಮ ಕೂಡ ಇವತ್ತು ಅನುಷ್ಠಾನ ಮಾಡುತ್ತಾ ಇಲ್ಲ. ಇವತ್ತು ರೇಷನ್ ಕಾರ್ಡ್ ಇಲ್ಲ, ಪೆನ್ಷನ್ ಇಲ್ಲ, ಸಂದೇಶ ಸುರಕ್ಷಾವನ್ನು ನಿಲ್ಲಿಸಿದ್ದಾರೆ. ಗ್ಯಾಸ್ ಸಬ್ಸಿಡಿ ರದ್ದುಪಡಿಸಿ ಗ್ಯಾಸ್ 400 ರೂಪಾಯಿ 800 ರೂಪಾಯಿ ಮಾಡಿದ್ದಾರೆ. 25,000ದಿಂದ ಬಂಗಾರ ರೇಟ್ ಇವತ್ತು 45,000 ರೂಪಾಯಿ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಇವತ್ತು ಪೆಟ್ರೋಲ್ 100ಕ್ಕೂ ಮುಟ್ಟುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುವ ವಿಚಾರ ಆಗಿದೆ. ಗ್ರಾಮೀಣ ಮಟ್ಟದ ಯುವಕರಿಗೆ ಒಂದೇ ಒಂದು ಇವತ್ತು ಉದ್ಯೋಗ ಸೃಷ್ಟಿಸುವಂಥ ಒಂದು ಯೋಜನೆ ಇವತ್ತು ಸರ್ಕಾರಕ್ಕೆ ಇವತ್ತು ಇಲ್ಲ. ಅದೇ ರೀತಿ ಖಾಸಗಿ ಸಂಸ್ಥೆಗಳನ್ನು ಇವತ್ತು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿಯವರು ಮಾರಿದ್ದು, ಇದೆಲ್ಲವೂ ಕೂಡ ಇವತ್ತು ಇದಕ್ಕೆಲ್ಲವೂ ಕೂಡ ಜನ ತಕ್ಕವಾದ ಉತ್ತರವನ್ನು ಗ್ರಾಮೀಣ ಮಟ್ಟದಲ್ಲಿ ಪಂಚಾಯತ್ ಚುನಾವಣೆ ಕೊಡ್ತಾರೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೊಡುವಂಥ ಪ್ರತಿಯೊಂದು ಮತವು, ಅದು ಪ್ರತಿಯೊಂದು ಉತ್ತಮವಾದ ಅಭ್ಯರ್ಥಿ ಕೊಡುವ ಮತದ ಜೊತೆಯಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ ಕೊಟ್ಟಂಥ ಎಚ್ಚರಿಕೆ ಗಂಟೆ ಮತವಾಗಿ ಪರಿವರ್ತನೆ ಆಗ್ತದೆ. ಜನಸಾಮಾನ್ಯರ ಬಹುಶಃ ಇವತ್ತು ಎಷ್ಟು ವರ್ಷ ಇದನ್ನು ಸಹಿಸ್ಕೊಂಡು ಹೋಗ್ಬೋದು, ಇನ್ನು ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ತೀರ್ಮಾನವನ್ನು ಗ್ರಾಮ ಮಟ್ಟದಲ್ಲಿ ಕೊಡುವಂಥ ಕೆಲಸ ಮಾಡ್ತಾರೆ. ನಾವು ಕೂಡ ಜನಸಾಮಾನ್ಯರಿಗೆ ಇವತ್ತು ಕೇಳಿಕೊಳ್ತಾ ಇದ್ದೇವೆ, ಬೇಡಿಕೊಳ್ತಾ ಇದ್ದೇವೆ. ಬಹುಶಃ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆಯಾಗಿ ನಿಮ್ಮ ಮತ ಇವತ್ತು ಪರಿವರ್ತನೆ ಆಗಬೇಕು. ಜನಸಾಮಾನ್ಯರನ್ನು, ಗ್ರಾಮೀಣ ಮಟ್ಟದವರು, ರೈತರನ್ನು ಮತ್ತು ಕಾರ್ಮಿಕರನ್ನು ಅತ್ಯಂತ ತಾತ್ಸಾರದಿಂದ ಮತ್ತು ಅತ್ಯಂತ ನಿರ್ಲಕ್ಷ್ಯವಾಗಿ ಇವತ್ತು ನೋಡುವಂತಹ ಆ ಸರ್ಕಾರಕ್ಕೆ ತಮ್ಮ ಒಂದು ಮತದ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಬೇಕು. ಅವರ ಕಣ್ಣನ್ನು ತೆರೆಸುವಂಥ ಕೆಲಸ ಮಾಡಬೇಕು ಮತ್ತು ಎಚ್ಚರಿಕೆ ಗಂಟೆಯಾಗಿ ಇವತ್ತು ಪರಿವರ್ತನೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಈ ಹಿಂದಿದ್ದಂಥ ಕೆಲವೊಂದು ಕಾಂಗ್ರೆಸ್ ಆಡಳಿತ ಇಲ್ಲದಂಥ ಪಂಚಾಯತಿನಲ್ಲಿ ಆ ಪಂಚಾಯತಿನ ದುರಾಡಳಿತ ಮತ್ತು ಜನರಿಗೆ ಸ್ಪಂದಿಸಿದಂಥ ಪಂಚಾಯತ್ ನಮಗೆ ಜನ ಆಕ್ರೋಶಿತರಾಗಿದ್ದುಕೊಂಡು ಮತ್ತೆ ಅಲ್ಲಿ ಕಾಂಗ್ರೆಸ್ ಪಂಚಾಯತನ್ನು ಬೆಂಬಲಿತ ಪಂಚಾಯತಿಯನ್ನು ಅನುಷ್ಠಾನಕ್ಕೆ ತರ್ತಾರೆ. ಬಹುಶಃ ಇವತ್ತು ಪ್ರತಿಯೊಬ್ಬರ ಮತದಾರರು ಕೂಡ ಆದಷ್ಟು ಆತ್ಮಾವಲೋಕನ ಮಾಡಿಕೊಂಡು ತಮ್ಮ ಗ್ರಾಮದಲ್ಲಿ ಒಂದು ಆತ್ಮೀಯತೆ, ಸೋತೆ, ಪ್ರೀತಿ, ವಿಶ್ವಾಸ ಸ್ಥಾಪಿಸಲು, ತಮ್ಮ ಪಂಚಾಯತ್ಗೆ ಅತ್ಯಂತ ಕಡುಬಡವನ್ನು ಕೂಡ ಧೈರ್ಯವಾಗಿ ಹೋಗಿ ಮಾತಾಡಿ ಬರಲು, ಮತ್ತೆ ತಮಗೆ ಅತ್ಯಗತ್ಯ ಬೇಕಾದ ಮೂಲಭೂತ ಸೌಕರ್ಯ ಸಿಕ್ಕುವಂತಹ ಆ ಪಂಚಾಯತ್ ನಿರ್ಮಾಣ ಮಾಡಲು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಯಾರಿದ್ದಾರ ಅವರಿಗೆ ತಮ್ಮ ಅಮೂಲ್ಯ ಮತವನ್ನು ಕೊಟ್ಟು ಗೆಲ್ಲಿಸಬೇಕಂತ ನಾವು ಇವತ್ತೆಲ್ಲವೂ ಕೂಡ ಬೇಡಿಕೊಳ್ತಾ ಇದ್ದೇವೆ. ಇವತ್ತು 7 ಅಭ್ಯರ್ಥಿಯಲ್ಲಿ ಕೂಡ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಆ ಶೋಷಿತ ವರ್ಗದ
ಏನು ಅಭ್ಯರ್ಥಿಗಳಿದ್ದಾರೆ ಅವರ ಮತ್ತು ಅವರ ಕುಟುಂಬಸ್ಥರಿಗೆ ಬೇರೆ ಬೇರೆ ರೀತಿಯ ಮಿಷನ್ ಒಡ್ಡಿ ಕಳೆದ ಸಲ ನಮ್ಮಲ್ಲಿದ್ದಂಥ, ಯಾಕೆ ಒಂದು ಗ್ರಾಮದಲ್ಲಿ ಒಬ್ಬರೇ ಇರ್ತಾರೆ, ಆ ಒಂದು ಸದಸ್ಯ ಒಂದೇ ಕುಟುಂಬ ಇರುವುದು, ತಪ್ಪಿದ್ರೆ 2 ಕುಟುಂಬ. ಕೆಲವು ಕಡೆಯಲ್ಲಿ ಪರಿಷ್ಠ ಪಂಗಡ ಒಂದು ಕುಟುಂಬ ಕೂಡ ಇಲ್ಲ. ಅಲ್ಲಿ ಬಹುಶಃ ಇವತ್ತು ಪರಿಸ್ಥಿತಿ ಜಾತಿಯನ್ನು ಹಾಕುವಂಥ ಇದ್ದರೂ ಕೂಡ ಯಾರ ಗಮನಕ್ಕೆ ಇವತ್ತು ರಿಟರ್ನಿಂಗ್ ಆಫೀಸ್ ಗಮನಕ್ಕೆ ತರಬೇಕಿತ್ತು. ಕೆಲವೊಂದು ಕಡೆ ತುಂಬೆಯಲ್ಲಿ ಅಲ್ಲಿ ಪರಿಷ್ಠ ಪಂಗಡ ಕ್ಯಾಂಡಿಡೇಟ್ ಅಲ್ಲಿ ಇಲ್ಲ, ಯಾರಿಗೂ ಇಲ್ಲ ಅಂತ ಎನಿಸಿ 3 ಗಂಟೆ ತನಕ ಕಾಯಬೇಕು. ಕೆಲವುದನ್ನು ಹೋಗಿ ಸುದ್ದಿ ಇಲ್ಲದ 2:30 ಪರಿಷ್ಠ ಜಾತಿಯನ್ನು ಹಾಕಿದೆ, SC ಯನ್ನು ಹಾಕಿದ್ದಾರೆ. 3 ಗಂಟೆ ಆದ ನಂತರ ಕಾಂಗ್ರೆಸ್ನವರು SC ಕ್ಯಾಂಡಿಡೇಟ್ ತಗೊಂಡು ಹೋದಾಗ ಇಲ್ಲ 3 ಗಂಟೆ ಆಗಿದೆ, ತದನಂತರ ನಿಮ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಹೀಗೊಂದು ಹೋಯ್ತು. ಎರಡನೇದು, ಕಳೆದ 15 ವರ್ಷದಿಂದ ಕಾಂಗ್ರೆಸ್ ಅಭ್ಯರ್ಥಿ ಬೆಲ್ಮಾದ ಸದಸ್ಯನು ಪಾಪ ಅಸದ್ ಯಾರು ಕೂತಿರು ತಗೊಂಡೋಗಿ ಇವರು ಅದನ್ನು ಪೇಪರ್ ಸಬ್ಮಿಟ್ ಮಾಡಿ ಇವತ್ತು ಬಂದಿರ್ತಾರೆ. ಮೂರನೇದು, ST ಕ್ಯಾಂಡಿಡೇಟ್ ಎಲ್ಲಿಯೂ ಇಲ್ಲ, ಲಾಸ್ಟ್ ಮೊಮೆಂಟಿಗೆ ಒಂದು ಸರ್ಟಿಫಿಕೇಟ್ ಹಾಕಿದ್ದು ಅವರ ಪರವಾಗಿ ಆಯಿತು. ತಲಪಾಡಿಯಲ್ಲಿ ಕಳೆದ ವರ್ಷ ನಮ್ಮ ಸದಸ್ಯರು ಈ ಸರಿ ಬೇರೆ ಬೇರೆ ಒತ್ತಡದಿಂದ ಅವರ ಪರವಾಗಿ ಎಲ್ಲಿ ಹೋಗಿ ನಿಂತಿದ್ದಲ್ಲಿ. ಈ ರೀತಿಯಲ್ಲಿ ಪರಿಷ್ಠ ಪಂಗಡದ ರಿಸರ್ವೇಷನ್ ಮತ್ತು ತಮ್ಮ ಕೆಲವೊಂದು ಕಡೆ ತಮ್ಮ ಅಧಿಕಾರವಾದ ಆ ಒಂದು ಅಧಿಕಾರವನ್ನು ಒತ್ತಡ ಹಾಕುವ ಮೂಲಕ ಕೆಲವು ನಮ್ಮ ಅಭ್ಯರ್ಥಿಗಳನ್ನು ಅವರ ಅಭ್ಯರ್ಥಿಗಳಾಗಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಶೋಷಿತ ವರ್ಗ ಧ್ವನಿ ಇಲ್ಲ, ಅಂಥವ್ರ ಮೇಲೆ ದಬ್ಬಳಿಕೆ ಮಾಡಿಕೊಂಡು ಇವತ್ತು ಬಂದಂಥ ಇವತ್ತು ಪರಿಸ್ಥಿತಿ. ಚುನಾವಣೆಯಲ್ಲಿ ಎಷ್ಟು ಸ್ಥಾನ ಗೆಲ್ತಾರಂತೇಳಿ ನಾವು ಇವರಿಗೆ ಬಹುಶಃ ಇವತ್ತು ಕೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ಸೊ ನಾಡಿದ್ದು ಕೌಂಟಿಂಗ್ ಆಗುವಾಗ ಬಹುಶಃ ಇದರ ನಿಜಾಂಶ ಇವತ್ತು ನಮ್ಮ ಜನತೆಗೆ ಎಲ್ಲರಿಗೂ ಕೂಡ ಗೊತ್ತಾಗುವಂಥ ವಿಚಾರ ಇವತ್ತು ಆಗ್ತದೆ. ಅದು ಕಾಂಗ್ರೆಸ್ ಪರವಾಗಿ 2 ಅವಿರೋಧವಾಗಿ ಆಗಿದೆ, ಪಾವೂರಿನಲ್ಲಿ ಒಂದಾಗಿದೆ. ಇದು ನಮಗೆ ಬೇರೆ ಬೇರೆ ಇವತ್ತು ಆದಂಥ ವಿಚಾರ ಇದೆ. ಸೊ ಏನಿದ್ರು ಕೂಡ ಈ ಸಲದ ಗ್ರಾಮ ಪಂಚಾಯತ್ನಲ್ಲಿ ಕಾಂಗ್ರೆಸ್ ಪಕ್ಷಗೆ ಎಲ್ಲ ಜಾತಿ ಮತ್ತು ವರ್ಗದವರು ಸಂಪೂರ್ಣ ಬೆಂಬಲ ಮಾಡಿ ಬಹುತೇಕ ಎಲ್ಲ ಅಭ್ಯರ್ಥಿ ನಮಗೆ ಗೆಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನೊಂದು ಅಲ್ಲಿ ಆ ಪ್ರದೇಶದಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಜಾಸ್ತಿ ಪ್ರೇರಣೆ ಯಾರು, ಆ ಗ್ರಾಮ ಪಂಚಾಯತ್ ಸದಸ್ಯರು. ಅವರು ನಮ್ಮ ಹತ್ರ ಬಂದು ಈ ಪ್ರದೇಶ ಜನರಿಗೆ ಕೆಲಸ ಆಗಬೇಕಾಗ್ತದೆ, ಈ ಪ್ರದೇಶ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಇಲ್ಲಿ ಲೈಟ್ನ ವ್ಯವಸ್ಥೆ ಬೇಕು, ಇಲ್ಲಿ ಈ ಒತ್ತಡದ ಮುಖಾಂತರ ಇವತ್ತು ನಮ್ಮಲ್ಲಿ ಕರ್ಕೊಂಡು ಹೋಗಿ ನೋಡಿ ನಾವು ಕೆಲಸ ಮಾಡಿದ್ರೆ ನಮ್ಮ ಕೆಲಸದಲ್ಲಿ ನಾನು ಶಾಸಕನಾಗಿ ಮಾಡೋ ಕೆಲಸದಲ್ಲಿ ಅವರಿಗೆ ಕೂಡ ಪಾಲಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು. ಎರಡನೇ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಅವನಿಗೆ ಗ್ರಾಮ ಪಂಚಾಯತ್ನಲ್ಲಿ ಬರುವಂಥ ಅನುದಾನವನ್ನು ಸಮರ್ಪಕ ಉಪಯೋಗ ಮಾಡಿಕೊಂಡು ಬರುವಂಥ ಸವಲತ್ತನ್ನೆಲ್ಲ ಜನಸಾಮಾನ್ಯರಿಗೆ ಮುಟ್ಟಿಸಿ ಕನಿಷ್ಠ ನಮ್ಮ ಜನಸಾಮಾನ್ಯರು ಆ ಪಂಚಾಯತಿಗೆ ಒಂದು ಧೈರ್ಯವಾಗಿ ವಾತಾವರಣ ನಿರ್ಮಾಣ ಮಾಡಿದ ಅತ್ಯುತ್ತಮವಾಗಿ ಇವತ್ತು ಒಂದು ಪಂಚಾಯತ್ ಇವತ್ತು ಆಗಿದೆ. ಸೊ ನಮ್ಮ ಪಕ್ಷದ ಎಲ್ಲ ಪಂಚಾಯತ್ ಸದಸ್ಯರು ಯಾರು ಕಳೆದ ಅವಧಿಯಲ್ಲಿದ್ದರೆ ಕೆಲವು ಉತ್ತಮವಾದ ಕೆಲಸಗಾರರು, ಉತ್ತಮವಾದ ಮಾನವೀಯತೆಯುಳ್ಳವರು ಮತ್ತು ಜನಸಾಮಾನ್ಯರಿಗೆ ಸ್ಪಂದಿಸಿ ತಮ್ಮ ಕೆಲಸ ಮಾಡೋರು ಆಗಿದ್ದಾರೆ. ಅದನ್ನು ಜನ ಇವತ್ತು ಗುರುತಿಸಿಕೊಂಡು ಅವರೆಲ್ಲ ಕೂಡ ಗೆಲ್ಲಿಸ್ತಾರೆ. ಘನತ್ಯಾಜ್ಯ ಸ್ವಚ್ಛತೆ ಎಲ್ಲ ಕ್ಲೀನ್ ಆಗಿರಬೇಕು. ಆದರೆ ಗ್ರಾಮದಲ್ಲಿ ಇವತ್ತು ಘಟಕ ಬರಬಾರ್ದು. ಇವತ್ತು ಕೇಂದ್ರ ಸರ್ಕಾರ ಸ್ವಚ್ಛತೆಯಲ್ಲಿ ಪ್ರತಿಯೊಂದು 20 ಲಕ್ಷ ಬಿಡುಗಡೆ ಮಾಡ್ತದೆ. ಅದನ್ನು ಅನುಷ್ಠಾನ ಮಾಡಿ ಅಂತೇಳಿ ಗ್ರಾಮ ಮಟ್ಟದಲ್ಲಿ ಒತ್ತಡ ಹಾಕ್ತಾರೆ. ಇವರು ಯಾವುದು ಜಾಗದ ಸ್ಥಳೀಯರು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ. ಕೆಲವೊಂದು ಕಡೆ ಸ್ಟಾರ್ಟ್ ಆಗೋ ಮುಂಚೆಲೇ ವಿರೋಧ ಆಗಿದೆ, ಕೆಲವೊಂದು ಕಡೆ ಆದ ನಂತರ ಕಟ್ಟುವಾಗ ಆಗಿದೆ, ಕೆಲವೊಂದು ಕಟ್ಟಿ ಅರ್ಧದಲ್ಲಿ ಬಾಕಿ ಆದದ್ದು ಕೂಡ ಇವತ್ತು ಇದೆ. ಸೊ ಇವತ್ತು ನೋಡಿ, ಉಳ್ಳಾಲ ಈ ಗ್ರಾಮೀಣ ಮಟ್ಟದ ಪ್ರದೇಶ ಅದು ನಗರವಲ್ಲ, ಹಳ್ಳಿಯೂ ಅಲ್ಲ. ಯಾಕೆ ಬೆಳಿಗ್ಗೆದೆಲ್ಲ ಈ ಕಡೆ ಬರುವವರು ಆದಾಗ ಇಲ್ಲಿಗೆ ಆ ಗ್ರಾಮ ಮಟ್ಟದಲ್ಲಿ ನಾವು ಸಪ್ರೇಟ್ ಇದೆಲ್ಲವೂ ಎಲ್ಲಿ ಅಂತ ಹೇಳಿದರೆ ಒಂದು ಗ್ರಾಮದ ಇನ್ನೊಂದು ಗ್ರಾಮಕ್ಕೆ 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಇರೋ ಸಂದರ್ಭ ಇದು. ಬಹುಶಃ ಈ ಸ್ವಚ್ಛತೆ ಕಾರ್ಯಕ್ರಮ ರೂಪೆ ಮಾಡುವಾಗ ಅದು ಜಿಲ್ಲಾವಾರದಕ್ಕೆ ಪ್ಲ್ಯಾನ್ ಮಾಡಬೇಕು ಹೊರತು ಇವರು ಗ್ರಾಮ ವೈಸ್ ಪ್ಲ್ಯಾನ್ ಮಾಡಿದರೆ ಆಗೋದಿಲ್ಲ. ಇವತ್ತು 10 ಕಡೆ ಮಾಡೋ ಬದಲು 10 ಕಡೆ 2 ಕೋಟಿ ಖರ್ಚು ಮಾಡೋ ಬದಲು ಕ್ಷೇತ್ರ ಒಂದೇ ಕಡೆಗೆ ಇವತ್ತು ಜಾಗ ಎಲ್ಲೇ ದೂರ ಜಾಗ ಗುರುತಿಸಿ ಆ 2 ಕೋಟಿಯನ್ನು ಒಂದೇ ಕಡೆಗೆ ಉಪಯೋಗ ಮಾಡಿ ವಾಹನಗಳ ಮೂಲಕ ಅಲ್ಲಿ ತಗೊಂಡೋದ್ರೆ ಸಾಕು. ಪ್ಲಸ್ ಭಾಳಷ್ಟು NGOಗಳಿದ್ದಾರೆ, ಅದು ನಿರ್ವಹಿಸುವವರು ಅಂಥ ಮಾತುಕತೆ ಮಾಡಿಕೊಂಡು ಇದಕ್ಕೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಇದಕ್ಕೆ ನೂತನವಾದ ಆ್ಯಕ್ಷನ್ ಪ್ಲ್ಯಾನ್ ಮಾಡೋದು ಬಹುಶಃ ಇವತ್ತು ಸರ್ಕಾರದ ಜವಾಬ್ದಾರಿ. ಅದರ ಬಗ್ಗೆ ಜಿಲ್ಲಾ ಪಂಚಾಯತ್ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಬಂದ ದುಡ್ಡನ್ನು ಕಲಿಸಿ ಬಿಡ್ತಾರೆ. ಅದು ಎಷ್ಟು ಖರ್ಚಾಗ್ತದೆ, ಎಷ್ಟಿಲ್ಲ, ಅದರ ಪ್ರಯೋಜನ ಏನು, ಈ ದುಡ್ಡನ್ನು ಇಷ್ಟು ನಮ್ಮ ಇಡೀ ನಮ್ಮ ಜಿಲ್ಲೆಯಲ್ಲಿದ್ದಂಥ ಇಷ್ಟು ಪಂಚಾಯತ್ಗಳಿಗೆ 20 ಲಕ್ಷ ಅಂತ ಹೇಳಿದರೆ, ಸೊ 200ಕ್ಕಿಂತ ಅಧಿಕ ಪಂಚಾಯತ್ ಇದೆ.
ಎಷ್ಟು ಕೋಟಿ ಆಯಿತು? ಸೊ ನಮ್ಮ ಕ್ಷೇತ್ರಕ್ಕೆ ಇವತ್ತು 20 ಗ್ರಾಮ ಪಂಚಾಯತಿಗೆ 20 4 ಕೋಟಿ ರೂಪಾಯಿ ಆಯಿತು. ಈ 4 ಕೋಟಿ ರೂಪಾಯಿಯನ್ನು ಅಲ್ಲಿ ಅರ್ಧಂಬರ್ಧ ಬಾಕಿ ಮಾಡೋ ಬದಲು ಕ್ರೋಢೀಕರಿಸಿಕೊಂಡು ಒಂದೇ ಪ್ರದೇಶ ಮಾಡುವಂಥ ಆ್ಯಕ್ಷನ್ ಪ್ಲ್ಯಾನ್ ಇವತ್ತು ಮಾಡಬೇಕಾಗ್ತದೆ. ಇದಕ್ಕೆ ಜಿಲ್ಲಾ ಪಂಚಾಯತ್ ಆಸಕ್ತಿನ ವಹಿಸ್ಕೊಳ್ಬೇಕು. ಇಲ್ಲ ಇನ್ನೂ ಕೂಡ ಅದು ಬರಲಿಲ್ಲ. ಆದರೆ ಈಗ ಬಹುಶಃ ನಮ್ಮ ಪ್ರೈವೇಟ್ ಪಾರ್ಟಿಯವರು ಇವತ್ತು ಫಜೀರ್ನಲ್ಲಿ ಇವತ್ತೊಂದು ಬಂದಿದ್ದಾರೆ. ಇದು KDBಯಲ್ಲಿ ಒಂದು ಜಾಗ ನಾವು ಕೊಟ್ಟಿದ್ದೇವೆ ಅವರಿಗೆ 1 ಎಕರೆ. ಉಳ್ಳಾಲ ಕ್ಷೇತ್ರದ ಎಲ್ಲ ಗ್ರಾಮದ ವೆಟ್ ಮತ್ತು ಡ್ರೈ ವೇಸ್ಟ್ ಇದನ್ನು ಬಹುಶಃ ಇವತ್ತು ಮನೆಯಿಂದ ಅವರೇ ಬಂದು ಕಲೆಕ್ಟ್ ಮಾಡಿ KDB ನಮ್ಮ ಇಲ್ಲಿ ಅಲ್ಲಿ ಬಹುಶಃ ಅದನ್ನು ಶೇಖರಿಸಿಕೊಂಡು ಅದರಲ್ಲಿ ಬಯೋಗ್ಯಾಸ್ ಮೆಥಡ್ ಮಾಡುವಂಥ ಒಂದು ಪ್ಲ್ಯಾನ್ ಈಗಾಗಲೇ ಚರ್ಚೆ ನಡೆದಿದೆ. ನಾವೆಲ್ಲ ಗ್ರಾಮದವ್ರು ಕರೆದು ಅದಕ್ಕೆ ಕೂಡ ಒಪ್ಪಿಗೆ ಕೊಡೋ ಕೆಲಸ ಇವತ್ತು ಮಾಡಿದ್ದೇವೆ. ಬಹುಶಃ ಅದು ಕೂಡ ಇವತ್ತು ಕೆಲಸ ಅದು ಈಗ ಅನುಷ್ಠಾನ ಆದರೆ ನಮ್ಮ ಕ್ಷೇತ್ರ ಘನತೆಯಾದ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ. BJPಯ ಮುಖಂಡರಿಗೆ ಕನಸಿನಲ್ಲೂ ಕೂಡ ಕಾಂಗ್ರೆಸ್ ಕಾಣ್ತದೆ ಮತ್ತು ಕನಸಿನಲ್ಲೂ ಕೂಡ UT ಖಾದರ್ ಕಾಣ್ತಾರೆ. ಪ್ರತಿಯೊಂದು ವಿಚಾರ ನಮಗೆ ಸಂಬಂಧ ಕೂಡ ಇವರನ್ನು ಒಂದು ಲಿಂಕ್ ಕಲ್ಪಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ತಾರೆ. ಇದರ ಬಗ್ಗೆ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ಳಲಿಲ್ಲ. ಆದರೆ ಮೊನ್ನೆ ಆದದ್ದೇನು, ಅವ್ರ ಮಿತ್ರರು ನೆರೆಕರೆಯವರು ಇವರು ಆ ಕಡೆ ಮಾತಾಗಿದೆ, ಇವರೆದ್ದು ಅವನ ಮನೆಗೆ ಹೋಗಿದ್ದಾರೆ. ಅಲ್ಲಿ ಅವನು ಹೆದರಿಕೆಯಿಂದ ಅವನು ಅಲ್ಲಿ ಆಗುವಂಥ ಪರಿಸ್ಥಿತಿ, ಆ ಕಡೆ ಅಲ್ಲಿ ಆಗುವಂಥ ಪರಿಸ್ಥಿತಿ ಆಗಿದೆ. ಅದಕ್ಕೆ ಬಹುಶಃ ಅವರನ್ನು ಗುಣಪಡಿಸೋದು ಬಿಟ್ಟು ಮತ್ತು ಇದನ್ನು ವಿಚಾರ ಅಂತ ನ್ಯಾಯ ಒದಗಿಸೋದನ್ನು ಬಿಟ್ಟು ಅಲ್ಲಿ ಕೂಡ ರಾಜ್ಯಕ್ಕೆ ತಂದದ್ದು ಇವರ ಮನೋಭಾವನೆ ಇವತ್ತು ತೋರಿಸ್ತದೆ. ಪ್ರತಿಯೊಂದು ಕಡೆ ಕೂಡ ಇವರಿಗೆ ಕಾಂಗ್ರೆಸ್ 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 ಇದೇ ಇವರ ತಲೆಯಲ್ಲಿ ಅಲ್ಲದೆ ಬೇರೆ ಯಾವುದು ಕೂಡ ಇಲ್ಲ. ಯಾಕಂತ ಹೇಳಿದರೆ ಇವರಿಗೆ ಅದು ನಾವು ಅವರ ತಪ್ಪಂತ ಕೂಡ ನಾವು ಹೇಳೋದಿಲ್ಲ. ಅವರು ಬಹುಶಃ ಅವರ ಮನೆಯಿಂದ ಬೆಳಿಗ್ಗೆ ಎದ್ದು ಯಾವ ಪ್ರದೇಶಕ್ಕೆಲ್ಲ ಹೋಗ್ತಾರೆ ಮತ್ತು ಯಾವ ಪ್ರದೇಶದಿಂದ ಬರ್ತಾರೆ ಮತ್ತು ಸಂಜೆ ಮನೆ ಬರುವ ತನಕ ಕೂಡ ಅವ್ರಿಗೆಲ್ಲವೂ ಕೂಡ ಕಾಂಗ್ರೆಸ್ ಮಾಡಿದ ಉತ್ತಮ ಕೆಲಸ ಕಾಣೋದಲ್ಲದೆ ಬೇರೆ ಏನು ಕೂಡ ಕಾಣೋದಿಲ್ಲ. ಅದಕ್ಕೆ ಕಾಂಗ್ರೆಸ್ ಅವರ ಮನದಲ್ಲಿ ಯಾವಾಗಲೂ ಪ್ರತಿಯೊಂದು ಕೂಡ ಒಳ್ಳೆಯದಾದರೂ ಕೂಡ ಕಾಂಗ್ರೆಸ್ ಅಂತ ಭಾವನೆ ಬರ್ತದೆ. ಅವರಿಗೆ ಹೆಚ್ಚು ಕಮ್ಮಿ ಅದಕ್ಕೂ ಕಾಂಗ್ರೆಸ್ ಅಂತದೇ ಬರ್ತದೆ. ಅವರ ತಪ್ಪಲ್ಲ, ಅವರ ಮನಸ್ಸಿನ ತಪ್ಪು ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ. ಮತ್ತು ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಮತ್ತು ಏನು ನ್ಯಾಯಯುತವಾದ ಒಂದು ತನಿಖೆಯಾಗಿ ಅವರಿಗೆ ಸಿಕ್ಕೊಂದು ನ್ಯಾಯ ಇವತ್ತು ಸಿಕ್ಕಲಿ. ಕೈಕಂಬ ಬೈತುರ್ಲಿ ಪ್ರದೇಶದಲ್ಲಿ ಈ ಹಿಂದೆ 30 ಸೆಂಟ್ ಜಾಗ ಸ್ಯಾಂಕ್ಷನ್ ಆಗಿತ್ತು, ಪ್ಲ್ಯಾನ್ ಕೂಡ ಆಗಿತ್ತು ಮತ್ತು ಅಲ್ಲಿ ಅನುದಾನ ಕೂಡ ಬಿಡುಗಡೆ ಆಗಿತ್ತು. ಆದರೆ ಈಗಿನ ಸರ್ಕಾರ ಬಂದ ನಂತರ ಆ ಪ್ರದೇಶದಲ್ಲಿ ಅದನ್ನು ಮಾಡಲಿಕ್ಕೆ ಬಿಡದಿದ್ದಾಗ ಅಲ್ಲಿಯ ಪ್ರತಿನಿಧಿಗಳು ಅದಕ್ಕೆ ಬೇರೆ ಬೇರೆ ರೀತಿಯಿಂದ ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಬಹುಶಃ ಅದನ್ನು ಉಳ್ಳಾಲದ ನಮ್ಮ ಬಸ್ ಸ್ಟ್ಯಾಂಡ್ನ ಬಳಿ ಹಬ್ಬಕ್ಕೆ ಬರುವಂತಹ ಅದರ ಪಕ್ಕದಲ್ಲೇ ಇರುವಂಥ 15 ಸೆನ್ಸ್ನಲ್ಲಿ ಇವತ್ತು ಬ್ಯಾರಿ ಭವನದ ಆಫೀಸಿಗೆ ಶಿಫ್ಟ್ ಮಾಡಲು ನಾನು ಒಪ್ಪಿಗೆ ಸೂಚಿಸಿದೆ. 25 ಸೆನ್ಸ್ ಇಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಬರ್ತದೆ. ಯಾವುದು ಅಲ್ಲ, ಈಗ ನನ್ನ ಹೆಸರಿಗೆ ಎಲ್ಲಿ ಉಲ್ಲೇಖ ಮಾಡ್ತದೆ? ನಿಮ್ಮ ಕದ್ರಿ ಪಾರ್ಕ್ ರೋಡ್ ಮಾಡಿದ್ದು ಯಾರು? ನಾನೇ ಉತ್ಸವ ಸಚಿವ ಒಂದು ಅರ್ಬನ್ ಡೆವಲಪ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಪ್ಲ್ಯಾನನ್ನು ವೆಂಕಟೇಶ್ ಪೈ ಮುಖಾಂತರ ಕೂತ್ಕೊಂಡು ಮಾಡಿಸಿ ಆ ರೋಡ್ ನಾನೇ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದೆ. ನಿಮ್ಮ ಸ್ಮಾರ್ಟ್ ಸಿಟಿ ಇವತ್ತು ನಿನ್ನೆ ಆಯಿತು. ಈ ಸ್ಮಾರ್ಟ್ ಸಿಟಿಗೆ ಹಾಸ್ಪಿಟಲ್ ಕೂಡ 30 ಅನುದಾನ ಬಿಡುಗಡೆ ಮಾಡಿದೆ ಅಂತ ಹೇಳಿ ಸ್ಮಾರ್ಟ್ ಸಿಟಿ ಹಾಸ್ಪಿಟಲ್ ಮುಂಚೆ ಹಾಸ್ಪಿಟಲ್, ಸ್ಟೇಡಿಯಂ, ನಮ್ಮ ಮಂಗಳ ಸ್ಟೇಡಿಯಂ, ಫುಟ್ಬಾಲ್ ಸ್ಟೇಡಿಯಂಗೆ ಇದೇ ಕೂಡ ಅನುದಾನ ನಾನಿಟ್ಟ ಸಂದರ್ಭ ಅದಕ್ಕೆ ನಾನು ಇದಕ್ಕೆ ಒಪ್ಪಿಗೆ ಕೊಡದಿದ್ದಲ್ಲಿ ಇಲ್ಲಿ ಅದಕ್ಕೆ ಸ್ಥಳಾವಕಾಶ ಆಗ್ತಿತ್ತ? ಈ ಅನುದಾನ ಬಿಡುಗಡೆ ಮಾಡಿದ್ದು ಯಾವಾಗ? ಹಿಂದೆ ನಮ್ಮ ಈ ಎಲ್ಲ ಅನುದಾನ ಬರಲಿಕ್ಕೆ ನಾನು ಸಚಿವರಾಗಿದ್ದಾಗ ಮತ್ತು ಹನೀಫಾಜಿ ಅವರು ನಮ್ಮ ಅಧ್ಯಕ್ಷರಾಗಿದ್ದಾಗ ಆಗ ಮಾಡಿದ ಪ್ರಯತ್ನದಿಂದ ಬಂದಂಥದ್ದು. ಈಗಿನವರು ಏನು ಕೂಡ ಈಗಿನ ಸರ್ಕಾರದಿಂದ ಏನು ಕೂಡ ಆಗಲಿಲ್ಲ. ಎಲ್ಲ ಹಿಂದಿನ ಸರ್ಕಾರ ಏನು ಮಾಡಿದೆ ಅದನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಿ ಪ್ರಚಾರ ತೆಗೊಳ್ತಿದ್ದಾರೆ. ಆದ ಕಾರಣ ನಾವು ಕೂಡ ಅದಕ್ಕೇನು ದೊಡ್ಡ ಪ್ರಚಾರ ಅಧಿಕಾರ ಬಂದಿದ್ದಾರೆ, ಪ್ರಚಾರ ತೆಗೊಳ್ತಿದ್ದಾರೆ. ಈಗ ಅವ್ರಿಗೆ ಆಗೇನು ಪಾಪ ಸರ್ಕಾರ ಇವತ್ತು ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ. ಅವ್ರು ಬಂದ ಒಂದೊಂದು ಯೋಜನೆ ಇವತ್ತಿಲ್ಲ. ಅಂತ್ಯ ಸಂಸ್ಕಾರಕ್ಕೆ ಕೊಡುವಂಥ 5,000 ರೂಪಾಯಿ ದುಡ್ಡೇ ಇವರು ಕೊಡೋದಿಲ್ಲ, ಇನ್ನು ಬೇರೆಯವರಿಗೆ ಅಕಾಡೆಮಿಗೆ ದುಡ್ಡು ಕೊಡಲಿಕ್ಕೆ.
ಸೊ ಕಾಂಗ್ರೆಸ್ ಬಿಡುಗಡೆ ಮಾಡಿದ ಮತ್ತು ಸಮ್ಮಿಶ್ರ ಸರ್ಕಾರ ಬಿಡುಗಡೆ ಆದ ಕೂಡ ಇವರು ಆನಂದಿಸಲಿ. ಹಬ್ಬಕ್ಕೆ ಬ್ಯಾರಿ ಭವನ ಸಣ್ಣ ಕೆಲಸ. ಹಬ್ಬಕ್ಕ ಭವನ ಇವತ್ತು ನಮ್ಮ ನಾನು ಅದಕ್ಕೆ ಬಿದ್ದಾಗ ಅದಕ್ಕೆ 8 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಇದು ಹೌಸಿಂಗ್ ಬೋರ್ಡಿಗೆ ಟೆಂಡರ್ಗೆ ಅಂತೇಳಿ ಸಂಸ್ಕೃತಿ ಇಲಾಖೆಯವರು ಕೊಟ್ಟಿದ್ದಾರೆ. ಆದರೆ ಡೈರೆಕ್ಟರ್ ಆಫ್ ಕನ್ನಡ ಮತ್ತು ಸಂಸ್ಕೃತಿ ಅವರು ಮತ್ತು ಹೌಸಿಂಗ್ ಬೋರ್ಡ್ನವರು ಅದಕ್ಕೆ MOU ಸೈನ್ ಮಾಡಬೇಕು. ಇಲ್ಲಿ ಒಂದು ಟೆಕ್ನಿಕಲ್ ಒಂದು ಪಾಯಿಂಟ್ ಏನಂತ ಹೇಳಿದರೆ, ಅದರ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ 2 ತಿಂಗಳಿಂದ ಅದನ್ನು ಇವತ್ತು ಪೆಂಡಿಂಗ್ ಇಟ್ಟಿದ್ದಾರೆ. ಅವರು ಹೇಳ್ತಾರೆ DC ಅವರು MOU ಮಾಡಬೇಕಂತೇಳಿ. ಜಿಲ್ಲಾಧಿಕಾರಿ ಕೇಳ್ತದೆ ನಮಗೆ ಬರೀ ಬಂದಂಥ ದುಡ್ಡನ್ನು ಹೌಸಿಂಗ್ ಬೋರ್ಡಿಗೆ ಕಳಿಸುವ ಜವಾಬ್ದಾರಿ, ನಮಗೆ MOU ಜವಾಬ್ದಾರಿ ಇಲ್ಲ ಅಂತ. ಅದಕ್ಕಾಗಿ ನಾನು ನಾಡಿದ್ದು ಇದು ಚುನಾವಣೆ ಮುಗಿದ ತಕ್ಷಣ ನಾನು ಬೆಂಗಳೂರಿಗೆ ಹೋಗಿ ಕನ್ನಡ ಸಂಸ್ಕೃತಿ ಇಲಾಖೆ ಡೈರೆಕ್ಟರ್ ಹಾಗೂ ಹೌಸಿಂಗ್ ಬೋರ್ಡ್ ಅಧಿಕಾರಿಯನ್ನು ಕೂತ್ಕೊಳಿಸಿ ಈ ಸಮಸ್ಯೆ ನಾನು ಬಗೆಹರಿಸ್ತೇನೆ. ಇವತ್ತು ಎಲ್ಲ ಸ್ಯಾಂಕ್ಷನ್ ಗಜೆಟ್ ನೋಟಿಫಿಕೇಶನ್ ಎಲ್ಲ ಆಗಿದೆ. ಅಲ್ಲಿ ಸಿಬ್ಬಂದಿಗೆ ನೇಮಕಾತಿಗೆ ಇವತ್ತು ಅದರ ಏಪ್ರಿಲ್ಗೆ ಹೋಗಿದೆ. ಅದು ಇವತ್ತು 50 ನಾಳೆ ಆಗಿ ಬಂದೇ ಬರ್ತದೆ. ನಮಗೆ ತಾಲೂಕು ಟೆಂಪರರಿ ಒಂದು ಕಚೇರಿ ಇವತ್ತು ಆಗಬೇಕು. ಅದನ್ನು ನಾವು ಇವತ್ತು ನೋಡ್ತೇವೆ. ನಾವು ನಾಟಕದಲ್ಲಿರುವಂಥ ನಮ್ಮ ಸರ್ಕಾರಿ ಓಲ್ಡ್ ಸರ್ಕಾರಿ ಆಸ್ಪತ್ರೆಯನ್ನು ಪ್ರಪೋಸ್ ಮಾಡಿದೆವು. ಅದು ನಾವು ಎಲ್ಲಿ ಅದು ಖಾಸಗಿ ಕಟ್ಟಡ ಅದು ಕೂಡ ಟೆಂಪರರಿ ಆಗಿ ನೋಡ್ತೇವೆ. ಏನಿಲ್ಲದಿದ್ರೂ ಕೂಡ ನಮ್ಮ MLA ಕಚೇರಿ ಏನು ಹೊಸತಾಗಿದೆ ಅದನ್ನು ತಾತ್ಕಾಲಿಕವಾಗಿ 3 ಫ್ಲೋರನ್ನು ಕೂಡ ಬಿಟ್ಟು ಕೊಡ್ತೇವೆ ತಾಲೂಕು ಕಚೇರಿಗೆ ಇದರಲ್ಲಿ ಟೆಂಪರರಿ. ತದನಂತರ ಈಗ ನಾವು ಎಷ್ಟೆಲ್ಲ ಸರ್ಕಾರಿ ಜಾಗ ಯಾವ್ಯಾವ ಪ್ರದೇಶ ಇದೆ ಅಂತ ಇಲ್ಲೆಲ್ಲ ಗುರುತಿಸಿಕೊಂಡು, ಯಾಕೆ ನಮಗೆ ತಾಲೂಕು ಕಚೇರಿ ಬೇಕು. ಅಲ್ಲಿ ರೆವಿನ್ಯೂ 22 ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರ್ತದೆ. ನಮಗೆ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಆಗಬೇಕು, PW ಡಿಪಾರ್ಟ್ಮೆಂಟ್ ಆಗಬೇಕು, ನಮಗೆ ತಾಲೂಕು ಪಂಚಾಯತ್ ಕಚೇರಿ ಆಗಬೇಕು. ಅದರ ಜೊತೆಯಲ್ಲಿ ತಾಲೂಕು ಕೋರ್ಟ್ ಆಗಬೇಕು, ತಾಲೂಕು ಮಟ್ಟದ ಗ್ರೌಂಡ್ ಆಗಬೇಕು, ತಾಲೂಕು ಮಟ್ಟದ ಟೌನ್ ಹಾಲ್ ಆಗಬೇಕು, ಅಂಬೇಡ್ಕರ್ ಭವನ ಆಗಬೇಕು, ಜಗಜೀವನ್ ರಾಮ್ ಭವನ ಆಗಬೇಕು. ಸೊ ಇದಕ್ಕೆ ಭಾಳಷ್ಟು ನಮಗೆ ಸ್ಥಳ ಇವತ್ತು ಬೇಕು. ಸೊ ಅದನ್ನೆಲ್ಲ ಪ್ರದೇಶದಲ್ಲಿ ನಾವು ಗುರುತಿಸಿಕೊಂಡು ಒಂದೊಂದು ಪ್ರದೇಶಕ್ಕೆ ಅದನ್ನು ನಾವು ಸೀಮಿತಗೊಳಿಸ್ತೇವೆ. ಇದರ ಜೊತೆಯಲ್ಲಿ ಯೂನಿವರ್ಸಿಟಿಯಲ್ಲಿ ಕೂಡ ನಮ್ಮ ಸರ್ಕಾರಿ ಲ್ಯಾಂಡ್ ಇದೆ, ಅದು ಅವರ ಹೆಸರಿಗಿನ್ನೂ ಕೂಡ ಆಗಲಿಲ್ಲ. ಆ ಲ್ಯಾಂಡನ್ನು ನಾವು ವಶಪಡಿಸಿಕೊಳ್ತೇವೆ. ಸರ್ಕಾರ ಮತ್ತೆ ಹಿಂದೆ ತಗೊಂಡು ಅದರಲ್ಲಿ ನಾವು ಬಹುತೇಕ ಎಲ್ಲ ಉತ್ತಮವಾಗಿ ಬರುವಂಥ ವ್ಯವಸ್ಥೆ ನಾವು ಮಾಡ್ತೇವೆ.